ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಎರಡನೇ ಅಲೆ ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮವಾಗಿ ಇನ್ಮುಂದೆ ಮಂಗಳೂರಿನಲ್ಲಿ ಮಾಸ್ಕ್ ಕಡ್ಡಾಯ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಎರಡನೇ ಅಲೆ ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಗಳೂರಿನಲ್ಲಿ ಸಾಂಕೇತಿಕವಾಗಿ ಡಿಸಿಪಿ ಆರೋಗ್ಯಾಧಿಕಾರಿಗಳ ಮೂಲಕ ಮಾಸ್ಕ್ ಧರಿಸದವರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಲಾಯಿತು. ಕೊರೋನಾ ಎರಡನೇ ಅಲೆ ತಡೆಗಟ್ಟಲು ಎಲ್ಲರೂ ಸಹಕರಿಸಬೇಕು. ಜನರಿಗೆ ಜಾಗೃತಿ ಮೂಡಿಸಲು ಹಲವು ಕಾರ್ಯಕ್ರಮಗಳ ಯೋಜನೆ ಹಾಗೂ ಪ್ರತಿದಿವಸ 1 ಗಂಟೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಾಸ್ಕ್ ಧರಿಸದ ಬಸ್ ಚಾಲಕರು, ನಿರ್ವಾಹಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಆಟೋ ಚಾಲಕರು, ಪ್ರಯಾಣಿಕರು ಮಾಸ್ಕ್ ಧರಿಸಬೇಕು. ಮದುವೆ ಸಮಾರಂಭಗಳಲ್ಲಿ ಮಾಸ್ಕ್ ಕಡ್ಡಾಯ ಹಾಗೂ ಸಾರ್ವಜನಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕಠಿಣ ನಿಯಮ ತರಲು ಚಿಂತನೆ ನಡೆಸಲಾಗಿದೆ. ಕಾಲೇಜು ವಿದ್ಯಾರ್ಥಿಗಳು ಮಾಸ್ಕ್ ಧರಿಸದ ಪ್ರಕರಣಗಳು ಕಂಡುಬರುತ್ತಿದೆ. ಜನರು ಕಡ್ಡಾಯವಾಗಿ ಮಾಸ್ಕ್ ಧರಿಸಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮನವಿ. ದಕ್ಷಿಣ ಕನ್ನಡ ಜಿಲ್ಲೆ ಕೇರಳದ ಗಡಿಭಾಗದಲ್ಲಿರೋದ್ರಿಂದ ಮತ್ತು ಬೆಂಗಳೂರು ನಗರ ವ್ಯಾಪ್ತಿಯನ್ನು ಬಿಟ್ಟರೆ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ನಮ್ಮ ಜಿಲ್ಲೆಯಲ್ಲಿ ಇರೋದ್ರಿಂದ ಸರಿಸುಮಾರು 527 ಆ್ಯಕ್ಟಿವ್ ಕೇಸಸ್ಗಳು ಇದೆ. ಪ್ರತಿ ದಿವಸನೂ ಕೂಡ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋಂಥ ವಿಚಾರದಲ್ಲಿ ಇವತ್ತು ಸಾಂಕೇತಿಕವಾಗಿ ನಾನು ಮತ್ತು DCP ಲಾ ಆ್ಯಂಡ್ ಆರ್ಡರ್ ಅವರು, DH ಅವರು, ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಅವರು, ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅವರು ನಗರದ ಭಾಳಷ್ಟು ಕಡೆಗಳಲ್ಲಿ ಸಂಚಾರವನ್ನು ಮಾಡಿ ಯಾರ್ಯಾರು ಮಾಸ್ಕನ್ನು ಧಾರಣೆ ಮಾಡ್ತಾ ಇಲ್ಲ, ಯಾವ ಅಂಗಡಿಯವರು ಮಾಸ್ಕನ್ನು ಧರಿಸದೆ ಕಾರ್ಯವೈಖರಿಯನ್ನು ಮಾಡ್ತಾ ಇದ್ದಾರೆ, ಯಾವ ಬಸ್ಗಳಲ್ಲಿ ಸಂಚಾರ ಮಾಡುವಾಗ ಮಾಸ್ಕನ್ನು ಧಾರಣೆ ಮಾಡ್ತಾ ಇದ್ದಂಥವ್ರನ್ನ ಐಡೆಂಟಿಫೈ ಮಾಡಿ ಸಂಬಂಧಪಟ್ಟವರಿಗೆ ವಾರ್ನಿಂಗನ್ನು ಕೊಡೋದ್ರ ಜೊತೆಗೆ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನ ಮಾಡಿದಾಗ 70 to 80% ಜನ ಮಾಸ್ಕನ್ನು ಧರಿಸದೆ ಅಥವಾ ತಪ್ಪಾಗಿ ಧರಿಸ್ಕೊಂಡು ಹೋಗ್ತಾ ಇರೋ ಹಾಗೆ ಕಂಡುಬಂದದ್ದು. ಹಾಗಾಗಿ ಈ ವಿಚಾರದಲ್ಲಿ ಎರಡನೇ ಅಲೆಯನ್ನು ನಾವು ತಡಿಬೇಕು ಅನ್ನೋದಾದರೆ ಒಂದು ವ್ಯಾಕ್ಸಿನೇಷನನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ಈ ಒಂದು ವ್ಯಾಕ್ಸಿನ್ಗಿಂತಲೂ ಭಾಳ ಎಫೆಕ್ಟ್ ಆಗಿರೋಂಥ ಮಾಸ್ಕನ್ನು ಧಾರಣೆ ಮಾಡಬೇಕು ಅನ್ನೋದಕ್ಕೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ಲಿ ಮಾಧ್ಯಮಗಳ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಜೊತೆಗೆ ಎರಡನೇ ಇದರಲ್ಲಿ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟ ಹಾಗೆ 45 ವರ್ಷ ಮೇಲ್ಪಟ್ಟಿರುವಂಥವ್ರದ್ದು ಏನು ಕೋಮಾರ್ಬಿಡಿಟೀಸ್ ಇರುವಂಥ ಸರ್ಟಿಫಿಕೇಟನ್ನು ತೊಗೊಂಡು ವ್ಯಾಕ್ಸಿನೇಷನ್ ಮಾಡಿಸ್ಕೊಳೋಕ್ಕೆ ಅವಕಾಶ ಇದೆ. ಅವರು ಪ್ಲಸ್ 60 ವರ್ಷ ಮೇಲ್ಪಟ್ಟಿರುವಂಥ ವ್ಯಕ್ತಿಗಳು ಕಡ್ಡಾಯವಾಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಸೊ ದಟ್ ಅಟ್ಲೀಸ್ಟ್ ನಮ್ಮಲ್ಲಿ ಕೇಸಸ್ಗಳು ಜಾಸ್ತಿ ಆದರೂ ಚಿಂತೆ ಇಲ್ಲ, ಆದರೆ ಮಾರ್ಟಾಲಿಟಿ ಅಂದರೆ ಕೋವಿಡ್ ರಿಲೇಟೆಡ್ ಆಗಿ ಯಾವುದೂ ಕೂಡ ಡೆತ್ ಆಗಬಾರ್ದು ಅನ್ನೋವಂಥ ಒಂದು ಇದರೊಳಗಡೆ ಇನ್ಫಾರ್ಮೇಷನನ್ನು ನಾವು ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾಳೆ ಬೆಳಗ್ಗೆಯಿಂದ